ಸರಿಸುಮಾರು 2012ರಿಂದ ಮಂಗಳೂರಿನ ಪಾಪ್ಯುಲೇಷನ್ಗೆ ಪೂರಕವಾದ ನೀರಿನ ವ್ಯವಸ್ಥೆಗಳಿಗೆ ಇವತ್ತು ಜಲಶ್ರೀ ಯೋಜನೆಯನ್ನು ಜೋಡಿಸ್ಕೊಳ್ಬೇಕು ಅಂತ ಸರ್ವೆ ಕೆಲಸ ಕಾರ್ಯಗಳು ಪ್ರಾರಂಭವಾದವು. ಅದೆಲ್ಲ ಸರ್ವೆ ಕೆಲಸ ಕಾರ್ಯಗಳು ಪ್ರಾರಂಭವಾಗಿ ಕೊನೆಯದಾಗಿ DPR ತಯಾರಿಸುವಾಗ ಸರಿಸುಮಾರು 950ರಿಂದ 1,000 ಕೋಟಿ ಹತ್ರ ಆಯಿತು. ಕೊನೆಯದಾಗಿ ಅಷ್ಟು ಅನುದಾನಗಳು ಈ ಹಿಂದೆ ಸರ್ಕಾರದ ಕಡೆಯಿಂದೆಲ್ಲ ಕೊಡ್ಲಿಕ್ಕೆ ಆಗಲ್ಲ, ಮೊತ್ತ ಕಡಿಮೆ ಮಾಡಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಆದಾಗ ಕೊನೆಯದಾಗಿ ಒಂದು 600 ಚಿಲ್ಲರೆ ಕೋಟಿಯಷ್ಟು ಸರ್ಕಾರ ಕೊಡುವಂಥದ್ದು, ಅದಕ್ಕೆ 100 crores ಚಿಲ್ಲರೆ ನಾವು ಜೋಡಿಸ್ಕೊಳ್ಬೇಕು ಅಂತ ಹೇಳುವಂಥ ಮಾತು ಕೊನೆಯದಾಗಿ ಬಂತು. ಆವಾಗ ನಮ್ಮ ರಾಜ್ಯದ ಅಧ್ಯಕ್ಷರು ಸಂಸದ ನಳಿನ್ ಕುಮಾರ್ ಕಟೀಲ್ ಅವರ ಮುಖಾಂತರ ನಾವು ಯಡಿಯೂರಪ್ಪ ಒಂದು ಮನವಿಯನ್ನು ಮಾಡಿಕೊಂಡು ಸ್ಮಾರ್ಟ್ ಸಿಟಿ ಯೋಜನೆಯಿಂದ ಆ ಹಣವನ್ನು ಭರಿಸುವಂಥ ಕೆಲಸ ಕಾರ್ಯಗಳು ಮಾಡಿದರೆ ಮಾತ್ರ ಉಳಿದಂಥ 600 ಚಿಲ್ಲರೆ ಕೋಟಿ 670 ಚಿಲ್ಲರೆ ಕೋಟಿ ಮಂಗಳೂರಿಗೆ 24/7 ಜಲಸಿರಿ ಯೋಜನೆ ಅಡಿಯಲ್ಲಿ ಆ ಕೆಲಸ ಕಾರ್ಯಗಳನ್ನು ಜೋಡಿಸ್ಕೊಳ್ಬಹುದು ಅಂತ ಹೇಳುವಂಥ ಚಿಂತನೆ ಬಂತು. ಆ ಪ್ರಕಾರ ಅಧಿಕಾರಿ ಸಹಕಾರದೊಂದಿಗೆ ಇಡೀ ಮಂಗಳೂರಿಗೆ ಇವತ್ತು ಹಲವು ಕಡೆಗಳಿಂದ ಮಂಗಳೂರಿನ ನಮ್ಮ ಹತ್ರ ನಾವು ಹೇಳುವಂಥದ್ದು ಹೇಳಿದ್ರೆ ನಮ್ಮ ಹತ್ರ ನದಿ ಇದೆ, ಬೇಕಾದಷ್ಟು ಮಳೆ ಬಂದರೂ ಕೂಡ ಜನರಿಗೆ 24 ಗಂಟೆ ನೀರು ಕೊಡ್ಲಿಕ್ಕೆ ಆಗುತ್ತೋ ಅಂತ ಹೇಳಿದ್ರೆ ಇವತ್ತಿನ ವಸ್ತುಸ್ಥಿತಿಯಲ್ಲಿ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಕೆಲವಾರು ಸಿಸ್ಟಮ್ಗಳು ಓಲ್ಡ್ ಸಿಸ್ಟಮ್ ಅಲ್ಲೇ ಇದೆ. ಕೆಲವಾರು ಕಡೆಗಳಲ್ಲಿ ಪೈಪ್ ಲೈನ್ ಕೂಡ ಹಳೆಯ ವ್ಯವಸ್ಥೆಯಲ್ಲಿಯೇ ಜೋಡಿಸ್ಕೊಂಡಿದೆ. 70, 75, 80ನೇ ಇಸ್ವಿಯಲ್ಲಿ ಹಾಕಿದಂಥ ಪೈಪ್ ಲೈನೇ ಇನ್ನು ಹಲವಾರು ಕಡೆಗಳಲ್ಲಿದೆ. ಹಾಗಾಗಿ ಇಡೀ ಮಂಗಳೂರಿನ ಪೈಪ್ ಲೈನ್ ಬದಲಾವಣೆ ಆಗಬೇಕು. ಅದರೊಟ್ಟಿಗೆ 16 ಹೊಸದಾದ ಒಂದು 10-25 ಟಾಂಕಿಗಳನ್ನು ಈ ಲೆಡಿಲ್ ನಮ್ಮ ಈ ಸ್ವಿಮ್ಮಿಂಗ್ ಪೂಲ್ ಹತ್ರ ಇರುವಂಥ ಒಂದು ದೊಡ್ಡ ಟಾಂಕಿ ಏನಿದೆ, ಆ ಟಾಂಕಿಯ ಅಂಥದ್ದೇ ಟಾಂಕಿಯನ್ನು ಮಂಗಳೂರಿನಲ್ಲಿ ಒಂದು 10-20 ಟಾಂಕಿಗಳನ್ನು ಕೊಟ್ಟು ಆ ಪರಿಸರದ ಜನರಿಗೆ 24 ಗಂಟೆ ನೀರನ್ನು ಕೊಡಬೇಕು. ಅದರೊಟ್ಟಿಗೆ ಖಾಲಿ ಟಾಂಕಿ ಮತ್ತು ಪೈಪನ್ನು ಮಾತ್ರ ಜೋಡಿಸ್ಕೊಂಡ್ರೆ ನಮಗೆ ವಾಟರ್ ಇನ್ಫ್ಲೋ ಕೂಡ ಜಾಸ್ತಿ ಆಗಬೇಕು. ಯಾಕಂತಂದರೆ ಈಗಿನ ವಸ್ತುಸ್ಥಿತಿಯಲ್ಲಿ ವಾಟರ್ ಇನ್ಫ್ಲೋವನ್ನು ಜಾಸ್ತಿ ಮಾಡಿಸುವಂಥ ಅದಕ್ಕೆ ಬೇಕಾದಂಥ ಸ್ಥಿತಿಯಲ್ಲಿ ಈಗ ಹರೇಕಳ ಮತ್ತು ತುಂಬೆ ಮತ್ತು GMR ಡ್ಯಾಮ್ ಏನಿದೆ ಅದನ್ನು ಕೂಡ ಅದನ್ನು ಕೂಡ ಇದಕ್ಕೆ ಯಾವ ರೀತಿಯಲ್ಲಿ ಜೋಡಿಸಬಹುದು ಅಂತ ಹೇಳುವಂಥ ಸಮಗ್ರವಾದ ಚಿಂತನೆ ಮತ್ತು ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಮಾಡಿಕೊಡ್ತಾ ಇದ್ದಾರೆ. ಆದರೂ ಪಾಪ್ಯುಲೇಷನ್ ಹೆಚ್ಚಾಗ್ತಾ ಇರುವ ಸಂದರ್ಭದಲ್ಲಿ ಮತ್ತು ನಗರದಿಂದ ಕೆಲವು ಕಡೆ ಗ್ರಾಮಾಂತರಗಳಿಗೆ ಕೊಡಬೇಕು ಅಂತ ಹೇಳುವಂಥ ಬೇಡಿಕೆಗಳು ಕೂಡ ಭಾಳಷ್ಟು ದೊಡ್ಡ ರೀತಿಯಲ್ಲಿದೆ. ಹಾಗಾಗಿ ಅಡ್ಯಾರ ತುಂಬೆಯಿಂದ ಬರುವಂಥ ಜಾಗದ ಪಂಚಾಯತ್ಗಳು ಕೂಡ ಕುಡಿಯುವ ನೀರಿಗಾಗಿ ನಮಗೆ ಹೆಚ್ಚಿನ ರೀತಿಯ ಸಹಕಾರಗಳನ್ನು ಕೊಡಬೇಕು ಅಂತ ಹೇಳುವಂಥ ಚಿಂತನೆ ಕೂಡ ಅವರದ್ದು ಇದೆ. ಇದನ್ನೆಲ್ಲ ಜೋಡಿಸ್ಕೊಂಡು ಅವಳ ಹೆಚ್ಚಿನ ರೀತಿಯಲ್ಲಿ ಈ ಜಲಸಿರಿ ಯೋಜನೆಯನ್ನು ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಮಂಗಳೂರಿಗೆ ಬಂದಾಗ ಆ ಕಾರ್ಯಕ್ಕೆ ನಾವು ಚಾಲನೆಯನ್ನು ಕೊಟ್ಟು ಸರ್ವೆ ಕೆಲಸ ಕಾರ್ಯಗಳು ಸಂಪೂರ್ಣವಾಗಿ ಆ ಕೆಲಸ ಕಾರ್ಯಗಳು ಇವತ್ತು ಕೈಗೆತ್ತಿಕೊಂಡಿದ್ದೇವೆ. ಹಲವು ಕಡೆಗಳಲ್ಲಿ ಸರ್ವೆ ಆಗಿ ಪೈಪ್ಲೈನ್ ಜೋಡಿಸುವಂಥ ಕೆಲಸ ಕಾರ್ಯಗಳು ಆಗ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ 16 ಕಡೆಗಳಲ್ಲಿ ಪೈಪ್ಲೈನ್ ಜೋಡಣೆ ಎಲ್ಲ ಹೆಚ್ಚಿನ ಕಡೆಗಳಲ್ಲಿ ನನಗೆ ಕಾಣ್ತದೆ ಹಾರ್ಡ್ಲಿ ಒಂದು 5% to 10%, ಐ ಡೋಂಟ್ ನೋ, ನಾನು ಫ್ಯಾಕ್ಟ್ ಹಿಡ್ಕೊಂಡು ಬಂದಿಲ್ಲ, ಅಂದರೆ ಒಂದು 5 to 10% ಒಳಗಡೆ ಮ್ಯಾಕ್ಸಿಮಮ್ ಕೆಲಸ ಕಾರ್ಯಗಳು ಪ್ರಾರಂಭ ಆಗಿರ್ಬೋದು. ಇದೆಲ್ಲ ಯೋಜನೆಗಳು ಸಂಪೂರ್ಣವಾಗುವಾಗ ಮೇ ಬಿ ಅರೌಂಡ್ 2024-25 ಇಷ್ಟು ಅನುದಾನಗಳನ್ನು ಜೋಡಿಸ್ಕೊಂಡು ಟಾಂಕಿ ಮತ್ತು ತುಂಬೆಯಿಂದ ಬರುವಂಥ ಸಪ್ರೇಟ್ ಒಂದು ಲೈನ್, ಅದಕ್ಕೆ ಕೂಡ ಒಂದು ಅಲ್ಲಿ ಒಂದು ಸಣ್ಣದಾದ ಒಂದು ಈ ನಮ್ಮ ಬೆಂಗಳೂರಿನಂಥ ಏನು ವಾಟರ್ ಇದೆ ಅದಕ್ಕೆ ಪೂರಕವಾಗಿ ಇನ್ನೊಂದು 2 ಹಂತತೆ ನಮಗೊಂದು ಘಟಕ ಮಾಡಲಿಕ್ಕಿದೆ. ಇದನ್ನೆಲ್ಲ ಜೋಡಿಸ್ಕೊಂಡು ಇದನ್ನು ಮಾಡಬೇಕಾಗಿದೆ. ಹಾಗಾಗಿ ಇದರ ಕೆಲಸ ಕಾರ್ಯಗಳು ಈಗಾಗಲೇ ಸುವೇಜ್ ಅಂತ ಹೇಳುವಂಥ ಕಂಪನಿಗೆ ಅದನ್ನು ಜೋಡಿಸಿಕೊಟ್ಟು ಕೆಲಸ ಕಾರ್ಯಗಳು ಪ್ರಾರಂಭವಾಗಿದೆ. ಹಾಗಾಗಿ ಇದು ಎಲ್ಲೋ ಒಂದು ಕಡೆಗಳು ನಾನು ಚುನಾವಣೆ ಸಂದರ್ಭದಲ್ಲಿ ನಿಂತಾಗ ನಾನೊಂದು ಮಾತನ್ನು ಹೇಳಿದೆ, ಮಂಗಳೂರಿನ ಜನತೆಗೆ ನಾನು 24 ಗಂಟೆ ನೀರು ಕೊಡಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳುವಂಥದ್ದು ನಾನು ಆ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದ್ದೇನೆ. ಆ ಉಲ್ಲೇಖದ ಪೂರಕವಾದ ವಾತಾವರಣ, ಇದಕ್ಕೆ ಬೇಕಾದಂಥ ಪೂರಕ ವಾತಾವರಣವನ್ನು ಅನುದಾನವನ್ನು ಜೋಡಿಸುವಂಥ ಕೆಲಸ ಕಾರ್ಯಗಳು ನನ್ನ ಕಡೆಯಿಂದ, ನಮ್ಮ ಸಂಸದರ ಕಡೆಯಿಂದ, ಶಾಸಕ ಪರಿಷತ್ ಎಲ್ಲರ ಮೇಯರ್ ಎಲ್ಲರ ಸಹಕಾರದಿಂದ ಆಗ್ತಾ ಇದೆ ಅಂತ ಹೇಳೋದು ನನಗೆ ಹೇಳಬೇಕು.